ಹಾಯ್ ಹಲೋ, ನಾನೊಂದು ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದ್ದೀನಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಕೊಂಡು ಬನ್ನಿ ಫ್ರೂಟ್ ಸಲಾಡ್ ಹೇಗೆ ಮಾಡಿದ್ದೀನಿ ಅಂತ. ನಾನು ಫ್ರೂಟ್ ಸಲಾಡ್ ತಗೊಳ್ತೀನಿ. ದಾಳಿಂಬೆ, ಸೇಬು, ಬಾಳೆಹಣ್ಣು, ರಾ ಖರ್ಜೂರ, ಬಾದಾಮು, ಪಿಸ್ತಾ, ನಿಮ್ಮಲ್ಲಿ ಏನಿದೆ ಅದೆಲ್ಲ ತಗೊಳ್ಬೋದು. ಡ್ರೈ ಗ್ರೇಪ್ಸ್ ಅದೆಲ್ಲ ತಗೋಬೋದು. ಮತ್ತು ಗ್ರೇಪ್ಸ್ ಎಲ್ಲನೂ ತಗೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ನೋಡ್ಕೊಂಡು ಬರುವ, ನೀವು ಅದನ್ನು ಹೇಗೆ ಮಾಡೋದಂತ ನೀವು ನೋಡ್ಕೊಂಡು ಬರುವ. ಸಕ್ಕರೆ ಆ್ಯಡ್ ಮಾಡಲ್ಲ, ಅದರ ಬದಲು ನಾನು ಇದು ಬೆಲ್ಲ ಆ್ಯಡ್ ಮಾಡ್ತೀನಿ. ಮಕ್ಕಳಿಗೆ ಸಕ್ಕರೆ ಹೆಚ್ಚು ಕಡಬಾರ್ದು, ಅದಕ್ಕೆ ನೋಡಿ ಖರ್ಜೂರ ತಗೊಂಡಿದ್ದೀನಿ, ರಾ ಖರ್ಜೂರ. ನಾನೀಗ ಒಂದು ಬೌಲಲ್ಲಿ ಹಾಲು ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಹಾಲು ತಗೊಂಡಿದ್ದೀನಿ. ಕಸ್ಟರ್ಡ್ ಪೌಡ್ರನ್ನು 2 ಸ್ಪೂನಷ್ಟು ಹಾಕ್ತೀನಿ. ಚೆನ್ನಾಗಿ 2 ಸ್ಪೂನ್ ಹಾಕಿ ಚೆನ್ನಾಗಿ ಗಂಟು ಇಲ್ಲದಾಗೆ ನಾವು ಮಿಕ್ಸ್ ಮಾಡಬೇಕು. ಗಂಟಿಲ್ಲದಾಗೆ ಮಿಕ್ಸ್ ಮಾಡಬೇಕು, ಸ್ವಲ್ಪನೂ ಗಂಟು ಬರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದ್ಮೇಲೆ ಮಿಕ್ಸ್ ಮಾಡುವ. ಒಂದು ಚೂರು ನಾವು ಬೆಲ್ಲ ಯೂಸ್ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹೆಲ್ತಿಗೂ ಕೂಡ ಚೆನ್ನಾಗಿ, ದೊಡ್ಡವರಿಗೂ ಕೂಡ. ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು, ಯಾಕಂದರೆ ಸಕ್ಕರೆ ದೇಹಕ್ಕೆ ಒಳ್ಳೆಯದಲ್ಲ ಸಕ್ಕರೆ. ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ, 2 ಗ್ಲಾಸಷ್ಟು ಹಾಲು ಹಾಕಿರ್ತೀನಿ. ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಕ್ಬೋದು. ನಾನು 2 ಗ್ಲಾಸಷ್ಟು ಹಾಕಿದ್ದೀನಿ, ಸಣ್ಣ ಗ್ಲಾಸಲ್ಲಿ ಹಾಕಿದ್ದೀನಿ ನೋಡಿ. ಅದು ತುಂಬ ಚೆನ್ನಾಗಿ ಕುದಿ ಬರಬೇಕು. ಹಾಲು ಅಂದರೆ ತುಂಬ ಚೆನ್ನಾಗಿ ಕುದಿ ಬರಬೇಕು. ತುಂಬ ಚೆನ್ನಾಗಿ ಕುದಿ ಬಂದ್ರೇ ನಮ್ಮದು ಚೆನ್ನಾಗಿ ಆಗುತ್ತೆ. ಕುದಿಬೇಕು. ಕುದೀತಿದೆ ನಡಿರುವ ಕಸ್ಟರ್ಡ್ ಪೌಡ್ರನ್ನು ಹಾಕುವ. ಹಾಲು ಮತ್ತು ಕಸ್ಟರ್ಡನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೀವಲ್ವ, ಅದನ್ನು ಹಾಕಿ ಚೆನ್ನಾಗಿ ನಾವು ಕ್ರೀಮಿ ಟೈಪ್ ಬರುವ ಹಾಗೆ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಕ್ರೀಮಿ ಟೈಪ್ ಬರಬೇಕು. ಕ್ರೀಮಿ ಟೈಪ್ ಬರುವ ಹಾಗೆ ಮಿಕ್ಸ್ ಮಾಡುವ. ಹೀಗೆಲ್ಲ ನಮ್ಮ ಮಕ್ಕಳೆಲ್ಲ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಅಂಥ ಮಕ್ಕಳಿಗೆ ಇದು ಖಂಡಿತ ಯೂಸ್ ಆಗುತ್ತೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಬೆಲ್ಲ ಹಾಕಬೇಕು. ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ ಹಾಕಿ, ಆದರೆ ಮಕ್ಕಳಿಗೆ ಕೊಡೋದಾದರೆ ಖಂಡಿತ ನಿಮಗೆ ಹೇಳ್ತೀನಿ, ಸಕ್ಕರೆಯನ್ನು ಅವಾಯ್ಡ್ ಮಾಡಿ. ಮಕ್ಕಳಿಗೆ ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡಿದರೆ ಮಕ್ಕಳದು ಇಮ್ಯುನಿಟಿ ಬೂಸ್ಟು ಹೆಚ್ಚಾಗುತ್ತೆ. ಬೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಮ್ಯುನಿಟಿಯ ಹೆಚ್ಚಾಗುತ್ತೆ. ಆದ್ದರಿಂದ ಮಕ್ಕಳಿಗೆ ಕೊಡೋದಿದ್ದರೆ ಖಂಡಿತ ಸಕ್ಕರೆಯನ್ನು ಯೂಸ್ ಮಾಡಬೇಡಿ. ಕ್ರೀಮಿ ಟೈಪ್ ಬರಬೇಕು. ಒಡೆದು ಹೋಗುತ್ತೆ. ಕೆಲವು ಹಾಲಿಗೆ ಬೆಲ್ಲ ಹಾಕಿದಾಗ ಒಡೆದು ಹೋಗುತ್ತೆ. ಸ್ವಲ್ಪ ನೋಡಿಕೊಂಡು, ಕೆಲವು ಉಪ್ಪಿನಂಶ ಇರುವ ಬೆಲ್ಲ ಇರುತ್ತೆ. ಆ ರೀತಿ ಉಪ್ಪಿನಂಶ ಇರುವ ಹುಡಿ ಬೆಲ್ಲವನ್ನು ಆದಷ್ಟು ಯೂಸ್ ಮಾಡಿ, ಅದರಲ್ಲಿ ಉಪ್ಪಿನಂಶ ಕಡಿಮೆ ಇರುತ್ತೆ. ತಲೆ ಹಿಡಿಯುತ್ತದೆ, ತಲೆ ಇಡುವ ಚಾನ್ಸ್ ಇದೆ ನೋಡಿ. ನೋಡಿಕೊಂಡು ತಿರುಗಿಸ್ತಾ ಇರಿ. ತಿರುಗಿಸ್ತಾ ಅದು ಕ್ರೀಮಿ ಟೈಪ್ ಬರಬೇಕು. ಸ್ವಲ್ಪ ಕ್ರೀಮಿ ಟೈಪ್ ಬಂದ್ರೇ ತುಂಬ ಒಳ್ಳೆಯದು. ಒಂದು ಮಾತು ಅಂತೀನಿ, ನಾನು ಯಾವತ್ತೂ ನನ್ನ ಮಕ್ಕಳಿಗೆ ಸಕ್ಕರೆಯನ್ನು ಜಾಸ್ತಿ ಯೂಸೇ ಮಾಡಿಲ್ಲ. ಈಗ 2 ಏಲಕ್ಕಿ ಹಾಕ್ತೀನಿ. ತುಂಬ ಅರೋಮ ಬರುತ್ತೆ. ಅರೋಮ ಬಂದರೆ ಚೆನ್ನಾಗಿರುತ್ತೆ. ಏಲಕ್ಕಿ ಅಂತೂ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ. ಏಲಕ್ಕಿ ಇಷ್ಟ ಇಲ್ಲಾದರೂ ಸ್ಕಿಪ್ ಮಾಡಿ ಬೇಕಾದರೆ, ಆದರೆ ಹಾಕಿದರೆ ಅಂತೂ ಖಂಡಿತ ನೀವು ಇಷ್ಟಪಟ್ಟು ತಿಂತೀರಿ. ಐಸ್ ಕ್ರೀಮ್ ಮಾಡ್ತೀರಲ್ವ, ಅದೇ ಇದರಲ್ಲಿ ನೀವು ಕೂಡ ಇದನ್ನು ಮಾಡಿ. ಸಕ್ಕರೆ ಹಾಕ್ತಾರೆ, ಐಸ್ ಕ್ರೀಮ್ಗೆ ಸಕ್ಕರೆ ಹಾಕ್ತಾರೆ. ಇದಕ್ಕೆ ನಾನು ಸಕ್ಕರೆ ಹಾಕಲ್ಲ, ಬೆಲ್ಲ ಹಾಕಿದ್ದೀನಿ. ಇದಕ್ಕೂ ಕೂಡ ಬೆಲ್ಲ ಹಾಕ್ಬೋದು, ನಿಮ್ಮ ಇಷ್ಟ ಪ್ರಕಾರ. ಬೆಲ್ಲ ಯೂಸ್ ಮಾಡಿದರೆ 2 ದಿನ ಇಟ್ಕೋಬೋದು, ಇಲ್ಲಾಂದರೆ ಹುಳಿ ಬರುತ್ತೆ. ಹೌದು. ಮತ್ತು ಬೆಲ್ಲದಿಂದ ಮಕ್ಕಳಿಗೆ ತುಂಬ ಇಮ್ಯುನಿಟಿ ಹೆಚ್ಚಾಗುತ್ತೆ. ಫ್ರೂಟ್ಸ್ ತಿನ್ನದ ಮಕ್ಕಳು ಇದು ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ತುಂಬ ಕ್ರೀಮಿ ಟೈಪ್ ಆಗಿ. ಒಂದು ಮಕ್ಕಳು ಒಂದೊಂದು ಥರ ಇರ್ತಾರೆ, ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಕೆಲವು ಮಕ್ಕಳು ಪುಷ್ಟಿಗೆ ತುಂಬ ಇಷ್ಟಪಟ್ಟು ತಿಂತಾರೆ, ಕೆಲವು ತಿನ್ನಲ್ಲ ನೋಡಿ. ಇಷ್ಟ ಆದರೆ ಸಾಕು.
ಈಗ ನಾವು ಸ್ಟವನ್ನು ಆಫ್ ಮಾಡುವ. ಇದು ಸ್ಟವ್ ಆಫ್ ಮಾಡಿದರೆ ಸ್ವಲ್ಪ ತಣ್ಣಗಾಗಿಲಿ, ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ತಣ್ಣಗಾಯಿತು. ಇದಕ್ಕೆ ಫ್ರೂಟ್ಸ್ ಎಲ್ಲ ಹಾಕ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತೀನಿ ನನಗೆ. ಈಗ ಇದಕ್ಕೆ ಎಲ್ಲ ಸೇರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಬೆಲ್ಲ ಹಾಕಿದ್ರಿಂದ ಯಾರಿಗೂ ಕೂಡ ತಿನ್ಬೋದು ಇದು. ಯಾಕಂದರೆ ಬೆಲ್ಲ ಖಂಡಿತ ಇಮ್ಯುನಿಟಿ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಅಲ್ಲದೆ ಅದರಿಂದ ಯಾವ ಹಾನಿಯೂ ಉಂಟಾಗಲ್ಲ ಬೆಲ್ಲದಿಂದ. ಆದರೆ ನಾವು ಹೆಚ್ಚಾಗಿ ಯೂಸ್ ಮಾಡಬೇಕು ಕಪ್ಪು ಬೆಲ್ಲವನ್ನು. ಕಪ್ಪು ಬೆಲ್ಲ ಯೂಸ್ ಮಾಡಿದರೆ ತುಂಬ ಹೆಲ್ತಿಗೂ ಒಳ್ಳೆಯದು, ತುಂಬಾ ಒಳ್ಳೆಯದು. ಹುಡಿ ಬೆಲ್ಲ ಆದಷ್ಟು ಯೂಸ್ ಮಾಡಿ, ಕಪ್ಪು ಬೆಲ್ಲವನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡುವ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ, ಟ್ರೈ ಮಾಡಿ. ಹೀಗೇ ನೀವು ಕೂಡ ಒಮ್ಮೆ ಮಾಡಿ. ಫ್ರಿಜ್ಜಲ್ಲಿಟ್ಟಿರೆ ತಣ್ಣಗಾಗಿ ತಿನ್ಬೋದು. ಮಕ್ಕಳಿಗೆ ಆದಷ್ಟು ತಣ್ಣಗೆ ಫ್ರಿಜ್ಜಲ್ಲಿ ಹಿಡಿದು ಕೊಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಕ್ಕಳಿಗೆ ಕೊಡುವಾಗ ತಣ್ಣಗೆ ಮಾಡಿಕೊಡಿ, ಫ್ರಿಜ್ಜಲ್ಲಿ ಇಟ್ಟು ಕೊಡಬೇಡಿ. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಸಿ ಯು. ಇದರಲ್ವ ಫ್ರೂಟ್ ಸಲಾಡನ್ನು ನೀವು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದವರಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್.